ಕಲ್ಬಿ ಹಬೀಬಿ ಕಂಡದಿಲ್ಲ. ಜವಾನಿರು ಜೋಕ್ಲಿಡುಪ್ಪುನ ಪ್ರತಿಭೆಯನ್ನು ಗುರುತಿಸಾದು ಅಕ್ಲಿಗೆ ಪ್ರೋತ್ಸಾಹ ಕೊರ್ಪುನ ನಿಟ್ಟಿಡು ಎಸ್ಎಸ್ಎಫ್ ಸಂಘಟನೆ 2 ವರ್ಷಗೊರ ರಾಜ್ಯ ಮಟ್ಟದ ಪ್ರತಿಭೋತ್ಸವನ ಆಯೋಜನೆ ಮಾತೊಂದು ಬರೊಂದಿತ್ತದು. ಈ ಸರ್ತಿ ನವೆಂಬರ್ 25 ತಾರೀಕರ್ದು 28 ತಾರೀಕು ಮುಟ್ಟ ಸುರತ್ಕಲ್ ಕೃಷ್ಣಾಪುರಟ್ ಎಸ್ಎಸ್ಎಫ್ ರಾಜ್ಯ ಪ್ರತಿಭೋತ್ಸವನ ಅಟನೆ ಮಲ್ಪೆರ ಉರ್ಲ ಪಂಡದು. ಪ್ರತಿಭೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಬಿಎಂ ಮಮತಾಜ್ ಅಲಿ ಕೃಷ್ಣಾಪುರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಖ್ಯವಾಗಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕರ್ನಾಟಕ ರಾಜ್ಯ ಕಳೆದ 30-32 ವರ್ಷಗಳಿಂದ ಕಾರ್ಯಾಚರಿಸುವ ವಿದ್ಯಾರ್ಥಿಗಳ ಒಂದು ಸಂಘಟನೆಯ ಸಮೂಹ, ಧಾರ್ಮಿಕ ಲೌಕಿಕ ಶಿಕ್ಷಣ ಒಂದು ಒಳಗೊಂಡಂತ ಒಂದು ಸಂಸ್ಥೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಇದರ ಈ ಒಂದು ವಾರ್ಷಿಕವಾಗಿ 2 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಕರ್ನಾಟಕ ರಾಜ್ಯಾದ್ಯಂತ, ಕಾರಣ ಅಂತ ಹೇಳಿದ್ರೆ ಈ ಸೆಕ್ಟರ್, ವಲಯ, ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರು ಆಗುವಂತ 2 ವರ್ಷ ಕಾರ್ಯಕ್ರಮ ಇದೇ ಬರುವ 26, 27, 28 ಕೃಷ್ಣಾಪುರದ ಸುರತ್ಕಲ್ ಸಮೀಪ ಕೃಷ್ಣಾಪುರದ ಬೃಹತ್ ಶಾಲಾ ಕಾಲೇಜ್ ಮೈದಾನಗಳಲ್ಲಿ ಬೃಹತ್ತಾದ ಈ ಒಂದು ಪ್ರತಿಭೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯ ಉಲಾಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆಸಿರೋಡ್ ಹುಸೇನ್ ಸಾದಿಯರ್ ಲೇಸ್ಗೆ ಚಾಲನೆ ಕೊರಿಯರ ಉಲ್ಲೇರು. 27 ತಾರೀಕು ನಡಪಿರ ಒಪ್ಪುನ ಗಣ್ಯರ ಸಮಾವೇಶನು ಕುಡ್ಲ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿ ತಾಯರು ಉದಿಪನ ಮಲ್ಪೆರ ಉಲ್ಲೇರು. ಪದ್ಮಶ್ರೀ ಹಾಜಬೆರೆನು ಲೇಸಡು ಮಾನಾದಿಗೆ ಮಲ್ಪೆರ ಉಲ್ಲ ಅಂಚೆನೆ ನವೆಂಬರ್ 28 ತಾರೀಕು ನಡಪೆರ ಒಪ್ಪುನ ಲೇಸಡು ಸುನ್ನಿ ಸಾಹಿತ್ಯ ಪ್ರಶಸ್ತಿಯನ್ನು ಸಾಧಕರಿಗೆ ಪಟ್ಟೆರ ಉಲ್ಲ ಪಂಡು ತೆರಿಪಾಯಿರು. ರಾಜ್ಯ ಪ್ರತಿಭೋತ್ಸವ ಸಮಿತಿ ಅಧ್ಯಕ್ಷರು ಕೆಎಂ ಮುಸ್ತಫಾ ನಾಯಿಮಿ ಹಾವೇರಿ ಬೊಕ್ಕ ಎಸ್ಎಸ್ಎಫ್ ಕೋಶಾಧಿಕಾರಿ ಹಾಫಿಜ್ ಸೂಫಿಯಾನ್ ಸಕಾಫಿಯರು ಸಾಂದರ್ಭಿಕವಾದ ಪಾತ್ರದ ಪೂರಕ ಪೊಲಬುಲಿಂಕೊರಿಯರು. ಪ್ರತಿಭೋತ್ಸವ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ನಾವು ಪ್ರಮುಖವಾಗಿ ಕಾರ್ಯಾಚರಿಸುತ್ತಿರುವ 22 ಜಿಲ್ಲೆಗಳು, ದಕ್ಷಿಣದ, ಪಶ್ಚಿಮದ ಮತ್ತು ಉತ್ತರದ, ಮಧ್ಯದ 22 ಜಿಲ್ಲೆಗಳಲ್ಲಿರುವ ಗ್ರಾಮ ಹಾಗೂ ತಾಲೂಕು ಜಿಲ್ಲೆಗಳಲ್ಲಿ 30,000ಕ್ಕೂ ಮಿಕ್ಕ ಪ್ರತಿಭೆಗಳನ್ನು ನಾವು, ನಿಮಗೆ ಗೊತ್ತಿರ್ಬೋದು, ಪ್ರತಿಭಾ ಕಾರಂಜಿಯ ತರಾದೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಹಾಡು, ಭಾಷಣ, ಡಿಬೇಟ್ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಪ್ರೊಫೆಷನಲ್ ಕಾಲೇಜುಗಳಲ್ಲಿ ಕಲಿಯತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ಹ್ಯುಮ್ಯಾನಿಟೀಸ್ ವಿಭಾಗದಲ್ಲಿ ಕಲಿಯತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸುಮಾರು ಹೇಳುವುದಾದ್ರೆ 15 ವರ್ಷದಿಂದ 34 ವಯೋಮಾನದ ಒಳಗಿನ ಎಲ್ಲ ಯುವ ಜನಾಂಗವನ್ನು ಕೂಡ ನಾವು ಆರಿಸ್ತಾ ಇದ್ದೇವೆ. ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಕ್ಟೋಬರ್ 15ರಿಂದ ನಾವು ಗ್ರಾಮೀಣ ಮಟ್ಟದಲ್ಲಿ ಯೂನಿಟ್ ಹೆಸರಲ್ಲಿ ಮಾಡಿದ್ದೆವು. ಬಹುಶಃ ಒಂದು 35,000ರಷ್ಟು ಪ್ರತಿಭೆಗಳು ಒಟ್ಟಾಗಿ ರಾಜ್ಯದಾದ್ಯಂತ ಭಾಗವಹಿಸಿದರು ಅದರಲ್ಲಿ. ಅದಾದ ನಂತರ ಅವರನ್ನು ನಾವು ಸೆಕ್ಟರ್ ಅಂತ ಮಟ್ಟಕ್ಕೆ ತಂದೆವು, ಹೋಬಳಿ ಮಟ್ಟ ಅಂತ ಹೇಳ್ತಾರೆ, ಆ ಮಟ್ಟಕ್ಕೆ ತಂದೆವು ನಾವು. ಅಲ್ಲಿಂದ ತಾಲೂಕು ಡಿವಿಷನ್ ಅನ್ನೋ ಹೆಸರಲ್ಲಿ ತಂದೆವು. ಅಲ್ಲಿಂದ ಆಯ್ಕೆಯಾದವರನ್ನ ಕಳೆದ ನವೆಂಬರ್ ತಿಂಗಳ ಕಳೆದ ವಾರ 22 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮ ನಡೆಯಿತು 3 ದಿನದ. ಇವೆಲ್ಲವುಗಳಿಂದ ಫಸ್ಟ್ ಬಂದವರು ಮಾತ್ರ ಅಂದ್ರೆ 70 ಸ್ಪರ್ಧೆಗಳಿದೆ. ಅದರಲ್ಲಿ ಸೈನ್ಸ್ ಮಾಡೆಲ್ ಇದೆ, ಡಿಬೇಟ್ ಇದೆ, ಇನ್ನಿತರ ಪತ್ರಿಕಾ ವರದಿ ಇದೆ, ಅದೇ ಪ್ರೊಮೋ ವಿಡಿಯೋ, ಈ ರೀತಿ ಟೆಕ್ನಿಕಲ್ ಸ್ಪರ್ಧೆಗಳು ಕೂಡ ಇದೆ. ಈ ಎಲ್ಲ ಸ್ಪರ್ಧೆಗಳನ್ನು ಕೂಡ ಅದರಲ್ಲಿ ಪ್ರಥಮ ಸ್ಥಾನ ಪಡೆದವರು 700 ಪ್ರತಿಭೆಗಳಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಬರುವ 26, 27, 28ರಂದು ಕೃಷ್ಣಾಪುರದ ಶಾಲಾ ಮೈದಾನ, ಶಾಲಾ ಕಾಲೇಜ್ ಮೈದಾನ ಅಲ್ಲಿ ಮಹತ್ತರವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಹಳ್ಳಿಗಳಲ್ಲಿ, ಗ್ರಾಮ ಪ್ರದೇಶದಲ್ಲಿ ಇರುವಂತಹ ಪ್ರತಿಭೆಗಳು, ಅವರಲ್ಲಿ ಸುಪ್ತವಾಗಿ ಅಡಗಿರುವ ಹಲವಾರು ಪ್ರತಿಭೆಗಳಿವೆ. ಅದನ್ನು ಹೊರತರುವುದು ಅತ್ಯಂತ ದೊಡ್ಡ ಅನಿವಾರ್ಯವಾಗಿದೆ. ಅದಕ್ಕೆ ಬೇಕಾಗಿ ಭಾಷಣ, ಬರಹ ಸಹಿತವಿರುವ ಸುಮಾರು 50ರಷ್ಟು ಬರುವ 54 ಸ್ಪರ್ಧೆಗಳಾಗಿವೆ. 7 ವೇದಿಕೆಗಳಲ್ಲಾಗಿ ನಡೆಯುವುದು. ಆ ರೀತಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವಾಗಿದೆ. ಈ ಪ್ರತಿಭೆಗಳು, ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳನ್ನು ರಾಜ್ಯ ಮಟ್ಟದವರೆಗೆ ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟು ಈ ಸಮಾಜಕ್ಕೂ, ಈ ನಾಡಿಗೂ, ದೇಶಕ್ಕೂ ಉಪಯುಕ್ತವಾಗಬಲ್ಲಂತಹ ಪ್ರತಿಭೆಗಳಾಗಿ ಮಾರ್ಪಡಿಸಲು ಬೇಕಾಗಿ ಈ ಪ್ರತಿಭೋತ್ಸವ ಎಂಬ ಕಾರ್ಯಕ್ರಮ ಪ್ರತಿ 2 ವರ್ಷಗಳಿಗೆ ಒಮ್ಮೆ, ಈಗಾಗಲೇ ಸುಮಾರು 20 ವರ್ಷಗಳಿಂದ ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ನಡೆಸಿಕೊಂಡು ಬರ್ತಾ ಇದೆ. ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ.
ಆ ಪ್ರತಿಭೋತ್ಸವ ಈಗಾಗಲೇ ನಮ್ಮ ಮುಸ್ತಫಾ ನঈಮಿಯವರು ಹೇಳಿದಂತೆ ಯೂನಿಟ್ ಮಟ್ಟದಲ್ಲಿ, ಸೆಕ್ಟರ್ ಮಟ್ಟದಲ್ಲಿ ಅಲ್ಲಿ ಫಸ್ಟ್ ಪಡೆದವರು, ಡಿವಿಷನ್ನಲ್ಲಿ ಅಲ್ಲಿ ಫಸ್ಟ್ ಪಡೆದವರು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡ ಪ್ರತಿಭೆಗಳಾಗಿದೆ. ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕೃಷ್ಣಾಪುರದಲ್ಲಿ ನಡೆಯಲಿಕ್ಕಿರುವಂತಹ ಬೃಹತ್ತಾದ ರಾಜ್ಯ ಮಟ್ಟದ ಪ್ರತಿಭೋತ್ಸವದಲ್ಲಿ ಭಾಗವಹಿಸುವುದು. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಎಲ್ಲ ರೀತಿಯ ವರದಿಗಳ ಮೂಲಕ ತಾವು ಬಂದು ಅಲ್ಲಿ ನಿಮ್ಮ ಉಪಸ್ಥಿತಿಯ ಮೂಲಕ ಎಲ್ಲ ರೀತಿಯಲ್ಲಿ ನೀವು ಸಹಕಾರ ಮಾಡಬೇಕು ಅಂತ ಹೇಳಿಕೊಂಡು ಎಸ್ಎ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಮಾಸ್ಟರ್ ಮರಿಕಳ, ಶಾಜಿದ್ ಹಾಸನ, ಅಬ್ದುಲ್ ರಹಿಮಾನ್ ಹಾಜಿ ಸುದ್ದಿಗೋಷ್ಠಿಗೆ ಇದ್ದರು.